ಮಧ್ವಾಚಾರ್ಯರ ಕಾಲದಿಂದಲೂ ಕುಕ್ಕೆಯಲ್ಲಿ ಮಠದವರೇ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ದೇವಾಲಯದ ಹಾಗೆ ಇಲ್ಲ, ಅದು ಮಠದ ಹಾಗಿದೆ ಅಂತ ಉಡುಪಿಯ ಪಲಿಮಾರು ಮಠಾಧೀಶ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಉಡುಪಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಕುಕ್ಕೆಯಲ್ಲಿ ತಲೆ ಮೇಲೆ ಹೊತ್ತುಕೊಂಡು ಹೋಗುವ ಉತ್ಸವ ನಡೆಯುವುದಿಲ್ಲ. ಆಚಾರ್ಯ ಮಧ್ವರ ಕಾಲದಿಂದಲೂ ಮಾಧ್ವರಿಂದ ಪೂಜೆ ನಡೀತಾ ಇದೆ. ಕುಕ್ಕೆಯಲ್ಲಿ ಈ ಹಿಂದಿನಿಂದ ನಡೆದುಕೊಂಡು ಪೂಜಾ ಪದ್ಧತಿಯನ್ನು ಮುಂದುವರಿಸಬೇಕು. ಆಚರಣೆಯಲ್ಲಿ ಭಿನ್ನವಾದರೆ ದೇವಸ್ಥಾನ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಪ್ರತಿಷ್ಠಾ ಕಾಲದಲ್ಲಿ ಪೂಜೆ ಯಾವ ರೀತಿ ಆರಂಭವಾಗಿದೆ ಅದು ಹಾಗೇ ಮುಂದುವರಿಬೇಕು. ಯಾವುದೇ ವ್ಯತ್ಯಾಸಗಳಾದರೆ ದೋಷ ಬರುತ್ತೆ ಅಂತ ಪಲಿಮಾರು ಸ್ವಾಮೀಜಿ ಹೇಳಿದ್ದಾರೆ. ಇದು ಮಧ್ವಾಚಾರ್ಯ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂತಹ ಸಂಸ್ಥೆಗಳು. ಅಲ್ಲಿ ಮಠದವರೇ ಪೂಜೆ ಮಾಡಿಕೊಂಡು ಬಂದಿದ್ದರು. ಇಲ್ಲಿವರೆಗೆ ಮಠದ ಅರ್ಚಕರಿಗೆ ತೊಂದರೆ ಆದರೆ ಮುಂದೆ ವಿದ್ಯಾಭೂಷಣರ ಕಾಲದ ತನಕನೂ ನಾನು ನೋಡಿದ್ದೇನೆ. ನಾನು ಅಲ್ಲಿ ಆಶೌಚ ಬಂದರೆ ಮಠದವರೇ. ಅಲ್ಲಿ ದೇವಾಲಯದ ಹಾಗೆ ಅಲ್ಲ, ಅದು ಮಠದ ಹಾಗೇ ಇರುವಂಥದ್ದು. ಆ ಪೀಠ ನೀವೆಲ್ಲ ನೋಡಿದರೆ ನಮಗೆ ಗೊತ್ತಾಗ್ತದೆ. ಅಲ್ಲಿ ಉತ್ಸವ ಎಲ್ಲ ತಲೆ ಮೇಲೆ ಹೊತ್ತುಕೊಂಡು ಹೋಗುವುದಲ್ಲ. ಹಾಗೆ ಮತ್ತೆ ಅದು ಆಚಾರ್ಯರ ಕಾಲದಿಂದ ಅದು ಹೀಗೇ ಆಚಾರ್ಯರು ಅವರು ಸ್ಕಂದ ಮಂತ್ರವನ್ನೂ ಹೇಳಿದ್ದಾರೆ. ಆ ರೀತಿಯಲ್ಲಿ ಅದು ಪೂಜೆ ಆಗ್ತಾ ಇದೆ. ಒಂದು ದೇವಾಲಯದಲ್ಲಿ ಅನೂಚಾನವಾಗಿ ಹೇಗೆ ಪೂಜಾ ಪದ್ಧತಿಗಳು ಬಂದಿದೆ ಹಾಗೆ ನಡೆಸಿಕೊಂಡು ಹೋಗಬೇಕು. ಅದಕ್ಕಿಂತ ಭಿನ್ನವಾದರೆ ಆ ದೇವಸ್ಥಾನ ಒಪ್ಪಿಕೊಳ್ಳುವುದಿಲ್ಲ. ಇದು ಆಗಮಿಕರು ಹೇಳುವ ಮಾತು. ಯಾವುದೇ ದೇವಾಲಯದಲ್ಲಿ ಪೂಜೆ ಪ್ರತಿಷ್ಠಾ ಕಾಲದಿಂದ ಅದು ಹೇಗೆ ನಡೆದಿತ್ತೋ ಪೂಜೆಗಳು ಹಾಗೆ ನಡೀಬೇಕಾದ್ದು.